ಉಡುಪಿಯ ಅಷ್ಟಮಿ ಅಂದರೆ ಹುಲಿವೇಷಗಳದ್ದೇ ಕಾರ್ಬಾರು. ಆದರೆ ಈ ಬಾರಿಯ ಅಷ್ಟಮಿಯಲ್ಲಿ ಎಲ್ಲರನ್ನ ರಂಜಿಸಲಿದೆ ದರ್ಪಣ ಹೆಣ್ಣು ಮಕ್ಕಳ ಹುಲಿವೇಷ ತಂಡ. ಇದರ ನಿರ್ದೇಶಕಿಯಾಗಿರುವ ರಮ್ಯಾ ಅವರು ಈ ಬಾರಿ ಮಹಿಳೆಯರಿಗೆ ಹೊಸ ಅವಕಾಶವನ್ನು ನೀಡಿದ್ದಾರೆ. ಹಾಗಿದ್ರೆ ದರ್ಪಣ ಮಹಿಳಾ ಹುಲಿವೇಷ ತಂಡದ ಸಿದ್ಧತೆ ಹೇಗಿದೆ? ಇಲ್ಲಿದೆ ಒಂದು ಡೀಟೇಲ್ಸ್. ಉಡುಪಿಯಲ್ಲಿ ಅಷ್ಟಮಿ ಬಂದಿರೋದ್ರಿಂದ ಹುಲಿವೇಷ ಕುಣಿಯುವುದನ್ನು ನೋಡುತ್ತಿದ್ದ ನಮಗೂ ಆಸೆ ಇತ್ತು. ಹುಡುಗರ ಜೊತೆ ಸಮಾನ ಹೆಜ್ಜೆ ಹಾಕಿ ಹುಲಿವೇಷ ಕುಣಿಯಬೇಕೆಂದು ಸಂಸ್ಥೆ ಸುಮಾರು 50ಕ್ಕಿಂತ ಹೆಚ್ಚು ಮಂದಿ ಅರ್ಜಿಯನ್ನು ಹಾಕಿದ್ದು, ಈಗ ನಮ್ಮಲ್ಲಿ ಒಟ್ಟಿಗೆ 5 ರಿಂದ 40 ವರ್ಷಗಳೊಳಗಿನ ಪುಟಾಣಿ ಮಕ್ಕಳಿಂದ ಹಿಡಿದು ಮಹಿಳೆಯರ ತನಕ ಒಟ್ಟು 27 ಹುಲಿಗಳಿವೆ. ಹುಲಿವೇಷ ತಂಡ ಪ್ರಾಕ್ಟೀಸ್ ನಡೀತಾ ಇದೆ. ನಮಗೆ A1 ಗ್ರೂಪ್ನ ನಿತಿನ್ ಹಾಗೂ ಸುಬಿತ್ ಕಾಸ್ಟ್ಯೂಮ್ನಿಂದ ಹಿಡಿದು ಎಲ್ಲಾ ರೀತಿಯ ಸಹಕಾರವನ್ನೇ ನೀಡುತ್ತಾ ಇದ್ದಾರೆ. ಈ ಮೂಲಕ ಸಾಂಪ್ರದಾಯಿಕ ಕುಣಿತವಾದ ಹುಲಿವೇಷ ಕುಣಿತವನ್ನು ನಾವು ಕಲಿಬೇಕು, ಇದನ್ನು ನಾವು ಮುಂದುವರಿಸಬೇಕು, ಮುಂದಿನ ಪೀಳಿಗೆಗೆ ಸಾಗಿಸಬೇಕೆಂಬ ನಿಟ್ಟಿನಲ್ಲಿ ನಮಗೆ ಉತ್ತಮ ಅವಕಾಶ ದೊರೆತಿದೆ ಎಂದು ಹುಲಿವೇಷ ಪಾತ್ರಧಾರಿ ಹೇಳುತ್ತಾರೆ. ದರ್ಪಣ ಸಂಸ್ಥೆಯ ಭಾವನಾ ವಿಷ್ಣುಮೂರ್ತಿ ಕೆರೆಮಠ ಮಾತನಾಡಿ, ಸುಮಾರು 40 ದಿನಗಳಿಂದ ಹುಲಿವೇಷ ತಂಡದ ಅಭ್ಯಾಸ ನಡೀತಾ ಇದೆ. ಹೆಣ್ಣು ಮಕ್ಕಳಿಗೆ ಮೈಗೆ ಪೇಂಟ್ ಹಾಕಲು ಸಾಧ್ಯವಿಲ್ಲದ ಕಾರಣ ಬಟ್ಟೆಗೆ ಪೇಂಟ್ ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಹುಲಿವೇಷ ಕುಣಿತವನ್ನು ಪ್ರದರ್ಶಿಸಬೇಕಾದರೆ ಅಷ್ಟೇ ಶಕ್ತಿ ಅತ್ಯಗತ್ಯ. ಇದೇ ಬರುವ ಸೆಪ್ಟೆಂಬರ್ 5, 6 ಅಷ್ಟಮಿ ಹಾಗೂ ವಿಟ್ಲಬಿಂಡಿ ದಿನದಂದು ಹೆಣ್ಣು ಮಕ್ಕಳ ತಂಡದಿಂದ ಹುಲಿವೇಷ ಕುಣಿತ ಉಡುಪಿ ಜಿಲ್ಲೆಯಾದ್ಯಂತ ಸಂಚರಿಸಲಿದೆ. ನಮ್ಮ ದರ್ಪಣ ಸಂಸ್ಥೆ ಹೆಣ್ಣು ಮಕ್ಕಳ ಹುಲಿವೇಷ ತಂಡವನ್ನು ಪ್ರೋತ್ಸಾಹಿಸಿ ಎಂದರು. ಇವತ್ತು ಇಲ್ಲಿ ಹೆಣ್ಣು ಮಕ್ಕಳ ಹುಲಿವೇಷದ ಒಂದು ಪೂರ್ವ ತಯಾರಿಯಾಗಿ ಬಟ್ಟೆಗೆ ಬಣ್ಣ ಹಾಕುವಂತ ಸಾಂಪ್ರದಾಯಿಕ ಬಣ್ಣ ಹಾಕುವಂತ ಒಂದು ಪ್ರಾಸೆಸ್ ಇಲ್ಲಿ ನಡೀತಾ ಇದೆ. ದರ್ಪಣ ಉಡುಪಿ ಪರ್ಫಾರ್ಮಿಂಗ್ ಆರ್ಟ್ ಈ ತಂಡ ಈ ವರ್ಷ ಹುಡುಗಿಯರಿಗೆ, ಉಡುಪಿ ಮಂಗಳೂರು ಅಂದ ಕೂಡಲೇ ಸಾಮಾನ್ಯವಾಗಿ ಎಲ್ಲ ಹುಡುಗಿಯರಿಗೆ ಹುಲಿವೇಷ ಹಾಕ್ಬೇಕು, ಒಮ್ಮೆ ಹುಲಿ ಕುಣಿಬೇಕು ಅನ್ನುವ ಆಸೆ ಖಂಡಿತವಾಗಿ ಇದ್ದೇ ಇರ್ತದೆ. ಸೊ ಅದೇ ರೀತಿಯಲ್ಲಿ ಈ ವರ್ಷ ದರ್ಪಣ ತಂಡ ರಮ್ಯಕ್ಕ ಮತ್ತೆ ರಕ್ಷಕ್ಕೆ ಸೇರಿ ಒಂದಷ್ಟು ಹುಡುಗಿಯರಿಗೆ ಅಂತ ಹೇಳಿ ಒಂದು ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಈ ವರ್ಷ ನಾವು ಒಂದು 27 ರಿಂದ 30 ಹುಲಿಗಳಿದ್ದೇವೆ. ತುಂಬಾ ಖುಷಿಯಲ್ಲಿ ಎಲ್ಲರೂ ಹಾಕ್ತಾ ಇದ್ದೇವೆ. ಈಗ ಸುಮಾರು ದಿನದ ಹಿಂದೆ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಆಗಿದೆ. ನಾವು ಅದನ್ನ ಅಭ್ಯಾಸ ಮಾಡ್ತಿದ್ದೇವೆ. ನಮ್ಗೆ ನೋಡುವಾಗ ಆ ಹುಲಿವೇಷ ಯಾವ್ದಾದ್ರು ಒಂದು ಸಾಂಗ್ ಹಾಕಿದ್ರೆ ಕುಣಿತಾ ಇದ್ವಿ, ಬಟ್ ಅದ್ರಲ್ಲಿ ಏನು ಒಂದು ಅದ್ರ ಹೆಜ್ಜೆಗಳಾಗಿರ್ಬಹುದು, ಅದ್ರಲ್ಲಿ ಇಡೀ ದಿನ ಕುಡಿಬೇಕು ಅಂದ್ರೆ ಶಕ್ತಿಯನ್ನು ಉಳಿಸ್ಕೊಳ್ಬೇಕಾಗ್ತದೆ, ಎನರ್ಜಿಯನ್ನ ಮೇಂಟೈನ್ ಮಾಡ್ಬೇಕಾಗ್ತದೆ. ಸೊ ಅದು ಹೇಗೆ, ಬೇಸಿಕ್ ಸ್ಟೆಪ್ಸ್ ಏನು ಅದೆಲ್ಲ ಹೇಳಿಕೊಟ್ಟದ್ದು ನಮ್ಗೆ ಸುವೀರಸ್. ಸೊ ಹಾಗೆ ಇವತ್ತು ನಾವಿಲ್ಲಿ ಡ್ರೆಸ್ಗೆ ಪೇಂಟ್ ಹಾಕಿದ್ದೇವೆ. ಹುಡುಗಿಯರ ಅಂದ ಕೂಡಲೇ ಪೇಂಟ್ ಹಾಕುದು ಹೇಗೆ ಅನ್ನುವಂತ ಒಂದು ಆಲೋಚನೆ ಬರ್ತದೆ. ಸೊ ನಾವು ಹೀಗೆ ಬಟ್ಟೆಯ ಮೇಲೆ ಸಾಂಪ್ರದಾಯಿಕವಾದಂತಹ ಬಣ್ಣಗಾರಿಕೆಯನ್ನು ಇಲ್ಲಿ A1 ಅವರು ನಮ್ಗೆ ಮಾಡಿಕೊಡ್ತಾ ಇದ್ದಾರೆ. ಸುಮಾರು 7 ವರ್ಷದಿಂದ ನಾವು ದರ್ಪಣ ಸಂಸ್ಥೆ ನಡೆಸ್ತಾ ಇದ್ದೇವೆ. ಹೆಚ್ಚಾಗಿ ನಮ್ಮಲ್ಲಿರುವುದು ಮಹಿಳೆಯರು ಮತ್ತು ಹೆಣ್ಮಕ್ಳು ಡಾನ್ಸ್, ಸಂಗೀತ, ಡ್ರಾಮಾ ಹೀಗೆ ಮುಂತಾದ ಕಲೆಗಳನ್ನು ಕಲಿತಾ ಇದ್ದಾರೆ. ಉಡುಪಿಯಿಂದ ಬಂದಿರೋದ್ರಿಂದ ಕೃಷ್ಣಾಷ್ಟಮಿಯಲ್ಲಿ ನಾವು ಸಣ್ಣನಿಂದ ಎಲ್ಲರೂ ಹುಲಿವೇಷ ಕುಣಿಯೋದು ನೋಡ್ತಾ ಇದ್ದೀವಿ. ಹಾಗಾಗಿ ನಮಗೂ ಆಸೆ ಇತ್ತು, ನಮ್ಮ ಹುಡುಗಿಯರು ನಾವು ಸಹ ಒಮ್ಮೆ ಹುಲಿವೇಷ ಹಾಕ್ಬೇಕು, ಎಲ್ಲ ಹುಡುಗರೊಟ್ಟಿಗೆ ಅವರ ಸಮನಾಗಿ ಹೆಜ್ಜೆ ಹಾಕ್ಬೇಕು ಅಂತ ತುಂಬಾ ಟೈಮಿಂದ ನಮಗೆ ಆಸೆ ಇತ್ತು. ಈ ಸರ್ತಿ ಏನೋ ಎಲ್ಲ ಕಾಲ ಸಮಯ ಎಲ್ಲ ಕೂಡಿ ಬಂದು ಎಲ್ಲರ ಆಶೀರ್ವಾದದೊಂದಿಗೆ ಫಸ್ಟ್ ಟೈಮ್ ನಾವು ಮಹಿಳಾ ತಂಡವನ್ನು ಮಾಡಿದ್ದೇವೆ. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿ ಸುಮಾರು 50ಕ್ಕಿಂತ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅಪ್ಲೈ ಮಾಡಿದ್ರು. ಕಾರಣಾಂತರಗಳಿಂದ ಸದ್ಯಕ್ಕೆ ನಮ್ಮಲ್ಲಿ 27 ಹುಲಿಗಳಿದ್ದಾರೆ. ಅದರಲ್ಲಿ ಸಾಧಾರಣ 5 ವರ್ಷದಿಂದ 40 ವರ್ಷ ತನಕದ ಪುಟಾಣಿ ಮಕ್ಕಳಿಂದ ಹೆಂಗಸರು ತನಕ ನಮ್ಮ ಜೊತೆ ಇದ್ದಾರೆ, ಅಮ್ಮಂದ್ರು ಇದ್ದಾರೆ. ಅದು ಸಂತೋಷದ ವಿಷಯ. ಅಲೆಮೂರು ನಿವಾಸಿಯಾದ ಸುಷ್ಮಾ ಇಸ್ ಬಂಟ್ವಾಳ್ ಮಾತನಾಡಿ, ಅದೆಷ್ಟು ವರ್ಷದಿಂದ ನಮ್ಮ ಮಕ್ಕಳಿಗೆ ಹುಲಿವೇಷ ಹಾಕಬೇಕೆಂಬ ಆಸೆ ಇತ್ತು, ಇದಕ್ಕೆ ಸೂಕ್ತ ವೇದಿಕೆ ಸಿಕ್ಕಿರಲಿಲ್ಲ. ಹುಲಿವೇಷ ಕುಣಿತದ ಅಭ್ಯಾಸಕ್ಕೆ ತಮ್ಮದೇ ಸ್ಥಳವನ್ನು ನೀಡಿ A1 ತಂಡ ಸಹಕರಿಸುತ್ತಿದೆ ಎಂದರು. ನಮ್ಮ ಜಿಲ್ಲೆಯಲ್ಲೂ ಜನರಲ್ಲೂ ಕಲೆ ಇದೆ, ಪ್ರತಿಭೆಗಳಿವೆ. ಸಮಾಜದಲ್ಲಿ ನಮಗೂ ಸ್ಥಾನಮಾನಗಳಿವೆ, ಪ್ರತಿಭೆಗಳಿವೆ. ನಮ್ಮಲ್ಲಿರುವ ಕಲೆಯನ್ನು ಇಡೀ ಸಮಾಜಕ್ಕೆ ತೋರಿಸುವ ಅದ್ಭುತ ವೇದಿಕೆಯನ್ನ ದರ್ಪಣ ಸೃಷ್ಟಿಸಿದೆ. ಎಷ್ಟೋ ವರ್ಷಗಳಿಂದ ನನ್ನ ಮಕ್ಕಳಿಗೆ ಆಸೆ ಇತ್ತು ಹುಲಿವೇಷ ಹಾಕ್ಬೇಕು, ಅದರಲ್ಲಿ ಕುಣಿಬೇಕು ಅಂತ ಹೇಳಿ. ಆದ್ರೆ ಸಮಾಜದಲ್ಲಿ ನಮ್ಗೆ ಅಷ್ಟು ಅವಕಾಶ ಸಿಗ್ಲಿಲ್ಲ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಹಾಕುದೆಲ್ಲ ಗಂಡಸರೇ. ಆ ಗಂಡಸರ ಮಧ್ಯದಲ್ಲಿ ನಾವು ಸಣ್ಣ ಮಕ್ಕಳನ್ನ ಹಾಕಿದ್ರೆ ಮಕ್ಕಳು ಸೇಫ್ ಆಗಿ ಇರ್ತಾರ ಇಲ್ವಾ ಅಂತ ಹೇಳುವ ಒಂದು ಡೌಟ್ ನಮ್ಗಿತ್ತು. ಹಾಗಾಗಿ ನಮ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಸೊ ಮೊದಲ ಬಾರಿ ನಮ್ಗೆ ಒಂದು ದರ್ಪಣ ಟೀಮ್ ಅಂತ ಮಹಿಳಾ ಒಂದು ಟೀಮ್ ಸಿಕ್ಕಿತ್ತು. ಅವರು ಉಚಿತವಾಗಿ ಮಕ್ಕಳಿಗೆ ತರಬೇತಿ ನೀಡುವುದರ ಮೂಲಕ ಒಂದು ಹುಲಿವೇಷ ಹಾಕ್ಲಿಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಮಗಳಿಗೆ ಒಂದು ಇದರಲ್ಲಿ ಭಾಗವಹಿಸುವಂತ ಅವಕಾಶ ಸಿಕ್ಕಿದೆ.
ಹಾಗೆ ನಮ್ಗೆ A1 ಗ್ರೂಪಿನವರು ಅಲೆಯೂರಲ್ಲಿ ಇರುವಂತಹ, ರಾಂಪುರದಲ್ಲಿ ಕುಕ್ಕಿಕಟ್ಟೆಯಲ್ಲಿ ಇರುವಂತಹ A1 ಗ್ರೂಪಿನವರು ಕೂಡ ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಮಕ್ಕಳದ್ದು ಪೇಂಟ್ ಆಗ್ತಾ ಇದೆ, ಮಕ್ಕಳಿದ ಕಾಸ್ಟ್ಯೂಮ್ ಗಳಿಗೆ ಪೇಂಟ್ ಆಗ್ಲಿಕ್ಕೆ ಕೂಡ ಅವರದೇ ಒಂದು ಜಾಗ ಕೊಟ್ಟು ನಮ್ಗೆ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾವು ವಿಶೇಷವಾಗಿ ಧನ್ಯವಾದವನ್ನು ಹೇಳಲೇಬೇಕಾಗ್ತದೆ.